ಮಕ್ಕಳದಿರಲಿ ದೊಡ್ಡವರದಿರಲಿ ನ್ಯಾಚುರಲ್ ಆಗಿ ಕಣ್ಣಿನ ಹುಬ್ಬು ರೆಪ್ಪೆ ಕಪ್ಪಾಗಿ ದಪ್ಪಾಗಿ ಚೆಂದ ಆಗಬೇಕಾ? ಹಾಗಾದರೆ ನೀವು ಇವತ್ತು ನನ್ನ ಈ ವಿಡಿಯೋನ ನೋಡಲೇಬೇಕು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತು ಇನ್ನೊಂದು ಸೂಪರ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಕಣ್ಣಿನ ಹುಬ್ಬು ಅಥವಾ ಕಣ್ಣಿನ ರೆಪ್ಪೆ ನ್ಯಾಚುರಲ್ ಆಗಿ ಕಪ್ಪಾಗಬೇಕು ದಪ್ಪಾಗಬೇಕು ಅಂತ ಇದ್ದರೆ ಒಂದು ಸೂಪರ್ ಆಗಿರುವಂಥ ಮನೆಯಲ್ಲೇ ಮಾಡಿರುವಂಥ ಕಣ್ಗಪ್ಪು ಅಥವಾ ಕಾಡಿಗೆನ ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ನಮ್ಮ ಹಿಂದಿನ ಕಾಲದವರೆಲ್ಲ ಇದೇ ಮೆಥಡನ್ನು ಯೂಸ್ ಮಾಡ್ತಾ ಇದ್ರು. ಇವಾಗಲೂ ನಾವು ಮನೆಯಲ್ಲೇ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿದೆ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ನೀವು ಮನೇಲಿ ಟ್ರೈ ಮಾಡಿ. ನಾವು ಹೊರಗಡೆಯಿಂದ ಕೆಮಿಕಲ್ ಹಾಕಿರುವಂತಹ ಕಾಡಿಗೆನೆಲ್ಲ ಯೂಸ್ ಮಾಡಿದ್ರೆ ಕಣ್ಣಿಗೆ ತುಂಬ ಅಪಾಯಕಾರಿ. ಅದು ಅದ್ರ ಬದಲಾಗಿ ಮನೆಯಲ್ಲಿ ಮಾಡಿ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ವಿಡಿಯೋ ನೋಡಿದರೆ ನಿಮಗೇನೆ ಗೊತ್ತಾಗುತ್ತೆ. ವಿಡಿಯೋನ ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನ್ಯಾಚುರಲ್ ಆಗಿರುವಂತಹ ಕೆಮಿಕಲ್ ಇಲ್ಲದಂತಹ ಕಾಡಿಗೆನ ಮನೆಯಲ್ಲೇ ಮಾಡ್ಕೋಬೇಕು ಅಂತಂದರೆ ಮೊದಲು ನಮಗೆ ಒಂದು 3-5 ಬಾದಾಮಿ ಬೇಕಾಗುತ್ತೆ, 1/4 ಸ್ಪೂನಷ್ಟು ಓಂಕಾಳು, ಅದಾದ ನಂತರ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಮತ್ತು ಸ್ವಲ್ಪ ಹತ್ತಿ, ಇಷ್ಟೇ ಬೇಕಾಗೋದು. ಇದೆಲ್ಲ ಮನೆಯಲ್ಲೇ ಇರುತ್ತೆ ಎಲ್ರದ್ದು ಆಲ್ಮೋಸ್ಟ್ ಆಗಿ. ಇವಾಗ ಬಾದಾಮಿನ ಪುಡಿ ಮಾಡ್ಕೊಳ್ಳಿ. ಬಾದಾಮಿ ತುಂಬ ಜಾಸ್ತಿ ತಗೋಬೇಡಿ, ನಿಮಗೆ ಸ್ವಲ್ಪ ಬೇಗನೆ ಕಾಡಿಗೆ ಮಾಡ್ಕೋಬೇಕು, ಜಾಸ್ತಿ ಬೇಡ ಅಂತಂದರೆ 3 ಬಾದಾಮಿ ಸಾಕು. ಹತ್ತಿ ಕೂಡ ಇಷ್ಟು ಬೇಡ, ನಾನೊಂದು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ತಗೊಂಡಿದ್ದೀನಿ. ಹತ್ತಿನ ಈ ಥರ ಹರಡ್ಕೊಂಡು ಅದರ ಮಿಡ್ಲಿಗೆ ಪುಡಿ ಮಾಡಿರೋದಂತಹ ಬಾದಾಮಿ ಮತ್ತು 1/4 ಸ್ಪೂನಷ್ಟು ಓಂಕಾಳು ಹಾಕ್ಕೊಳ್ಳಿ. ಜಾಸ್ತಿ ಇದ್ದ ಹತ್ತಿಯನ್ನು ತೆಗೆದುಬಿಟ್ಟು ಅದನ್ನ ಇವಾಗ ಬತ್ತಿ ಥರ ರೆಡಿ ಮಾಡಬೇಕು. ಹತ್ತಿ ತುಂಬ ಬೇಡ, ಬಾದಾಮಿ ಕೂಡ ತುಂಬ ಬೇಡ, ಅದಾನಂತರ ಓಂಕಾಳು ಕೂಡ ಜಾಸ್ತಿ ಬೇಡ, ಜಸ್ಟ್ 1/4 ಸ್ಪೂನ್ ಸಾಕು. ಬತ್ತಿನ ರೆಡಿ ಮಾಡಿ. ಇವಾಗ ಒಂದು ದೀಪ ತಗೊಳ್ಳಿ. ಮಣ್ಣಿನ ದೀಪನೂ ಓಕೆ ಅಥವಾ ಹಿತ್ತಾಳೆ ಕಂಚಿನ ದೀಪನೂ ಓಕೆ. ಕಂಚಿನ ಹಿತ್ತಾಳೆ ದೀಪ ಆದರೂ ಒಳ್ಳೆಯದು. ಮಣ್ಣಿನ ದೀಪ ಇಡೋದಿದ್ರೆ ನೆನ್ಪಿಟ್ಕೊಳ್ಳಿ, ಗಟ್ಟಿ ಇರುವಂಥ ಒಳ್ಳೆ ಮಣ್ಣಿನ ದೀಪ ತಗೋಬೇಕು. ಇಲ್ದಿದ್ರೆ ಬಿಸಿ ಜಾಸ್ತಿ ಆದಾಗ ಅದು ಪಟ್ ಅಂತ ಒಡೆದೋಗುತ್ತೆ. ಈಗ ಇದಕ್ಕೆ 1 ಸ್ಪೂನಿನಷ್ಟು, ನಾವು 1-1.5 ಸ್ಪೂನಿನಷ್ಟು ತುಪ್ಪ ಹಾಕಿದರೆ ಸಾಕು. ತುಪ್ಪದಲ್ಲಿ ದೀಪ ಹಚ್ಚಬೇಕು. ಜಾಸ್ತಿ ತುಪ್ಪ ಹಾಕೋಬೇಡಿ, ಯಾಕಂತಂದರೆ ತುಂಬ ಹೊತ್ತು ಉರಿಯುತ್ತೆ. ತುಂಬ ಹೊತ್ತು ಉರಿದಾಗ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. 1-1.5 ಸ್ಪೂನಷ್ಟು ತುಪ್ಪ ಹಾಕಿ ದೀಪನ ಹಚ್ಚಿಬಿಟ್ಟು ಆ ಕಡೆ ಈ ಕಡೆ 2 ಕಡೆನೂ ಓಕೆ ಅಥವಾ 4 ಕಡೆ, ದೀಪಕ್ಕಿಂತ ಸ್ವಲ್ಪ ದೂರ 4 ಕಡೆ. ನಾನಿವಾಗ ಜಸ್ಟ್ 2 ಕಡೆ ಅಷ್ಟೇ ಇಡೋದು. ಒಂದು ಸ್ಟ್ಯಾಂಡ್, ನೀವು ಬೌಲನ್ನು ಇಡ್ಬೋದು, ಲೋಟನೂ ಇಡ್ಬೋದು. ನನ್ನ ಮಣ್ಣಿನ ದೀಪನೇ ಮಗುಚಿ ಇಟ್ಟಿದ್ದೇನೆ. ಅದನ್ನ ಮಗುಚಿ ಇಟ್ಟು ಒಂದು ಬಟ್ಟಲನ್ನು, ಕಂಚಿನ ಬಟ್ಟಲು ಆಗುತ್ತೆ, ಹಿತ್ತಾಳೆ ಬಟ್ಟಲು ಆಗುತ್ತೆ, ಸ್ಟೀಲ್ ಬಟ್ಟಲು ಆಗುತ್ತೆ, ಅದನ್ನ ಈ ಥರ ಉಲ್ಟಾ ಮಾಡಿಟ್ಟು ನೋಡಿ ಈ ಥರ ಮುಚ್ಚಿಡಬೇಕು. ಇವಾಗ ಏನಾಗುತ್ತೆ ನಿಮ್ಗೆ ಕಾಣ್ತದೆ, ಒಳಗಡೆಯಿಂದ ದೀಪ ಉರಿತಾ ಇದ್ದಾಗೆ ಮಸಿ ಜನ್ರೇಟ್ ಆಗುತ್ತಾ ಹೋಗುತ್ತೆ. ದೀಪ ಕಂಪ್ಲೀಟಾಗಿ ಆರಿದ ನಂತರ ನೋಡಿ ಈ ಬಟ್ಟಲಲ್ಲಿ ಮಸಿ ಈಗ ಅಂಟ್ಕೊಂಡಿದೆ. ಇದೆಲ್ಲ ಹೊತ್ತಿ ಮುಗ್ದಿದೆ ನೋಡಿ. ನಾವೇನು ಇಟ್ಟಿದ್ವಿ ದೀಪಕ್ಕೆ ಅದೆಲ್ಲ ಹೊತ್ತಿ ಮುಗ್ದಿದೆ, ಮಸಿ ಆಗಿದೆ. ಆ ಮಸಿ ಬೇಡ ನಮಗೆ. ಬತ್ತಿಯಲ್ಲಿ ಇರುತ್ತೆಯಲ್ಲ ಆ ಮಸಿ ಬೇಡ, ಬಟ್ಟಲಲ್ಲಿ ಹತ್ಕೊಂಡಿದೆಯಲ್ಲ ಆ ಮಸಿ ಮಾತ್ರ ಬೇಕು. ಅದಕ್ಕೆ ಈ ಥರ ತೆಗೆದ್ಬಿಟ್ಟು ನೋಡಿ, ಇದು ಬಟ್ಟಲಲ್ಲಿ ಮೇಲ್ಗಡೆ ಬಂದಿರುವಂತಹ ಮಸಿನ ಎಲ್ಲ ನಾನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇವಾಗ ಒಂದು ಕರಂಡಿಗೆ ಅಥವಾ ಯಾವುದಾದ್ರೂ ಒಂದು ಕಾಡಿಗೆ ಡಬ್ಬಕ್ಕೆ ಹಾಕ್ಕೊಳ್ಳಿ. ಮಸಿನ ಈ ಥರ ಹಾಕ್ಕೊಳ್ಳಿ. ಎಲ್ಲ ಮಸಿನ ಹಾಕಿಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ 4 ಡ್ರಾಪ್ ಅಷ್ಟು ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಹರಳೆಣ್ಣೆ ಇಲ್ಲ ಅಂತಂದರೆ ತೆಂಗಿನೆಣ್ಣೆನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಹಾಕೋಬೇಡಿ, ಜಾಸ್ತಿ ಹಾಕಿದರೆ ನೀರಾಗುತ್ತೆ. ನಮಗೆ ಕರೆಕ್ಟಾಗಿ ಅದಕ್ಕೆ ಕಾಡಿಗೆ ಬೇಕು ಅಂತಂದರೆ ನೋಡ್ಕೊಂಡು ಸ್ವಲ್ಪನೇ ಅದನ್ನ ಮಿಕ್ಸ್ ಮಾಡ್ಕೊತ ಹಾಕ್ಕೊತಾ ಇರಿ. ಈ ಗಟ್ಟಿಗೆ ಬರಬೇಕು ಕಾಡಿಗೆ, ಕೈಯಲ್ಲಿ ಅಂಟ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ ಕಾಡಿಗೆ. ನಿಮಗೆ ನಾನು ಇದನ್ನ ಕೈಗೆ ಹಚ್ಚಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಕಪ್ಪಾಗಿ ಬರುತ್ತೆ ನೋಡಿ. ಬಾದಾಮಿಯಲ್ಲಿ ಮತ್ತು ಹರಳೆಣ್ಣೆಯಲ್ಲಿ ಇದಿರುತ್ತೆ, ತುಂಬ ಕಪ್ಪಾಗಿ ಬರುತ್ತೆ. ನಿಮಗೆ ಮಾರ್ಕೆಟಲ್ಲಿ ಸಿಗೋ ಕಾಡಿಗೆಗಿಂತಲೂ ತುಂಬಾ ನ್ಯಾಚುರಲ್ ಆಗಿರುತ್ತೆ, ತುಂಬಾ ಕಪ್ಪಾಗಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾವು ಕಾಡಿಗೆ ಥರ ಕಣ್ಣಿಗೆ ಹಾಕಬೇಕು, ಕಣ್ಣಿಗೇನೂ ಹಾಕೋಬೋದು, ಅಥವಾ ನಾವು ಹುಬ್ಬಿಗೂ ಕೂಡ ಮಲಗುವಾಗ ಹಚ್ಚಿ ಬೆಳಿಗ್ಗೆ ತೆಗೆದ್ರೆ ಅಟ್ಲೀಸ್ಟ್ 1 ವಾರ 2 ವಾರ ಈ ಥರ ಮಾಡಿದರೆ ಹುಬ್ಬು ತುಂಬಾ ದಪ್ಪಾಗಿ ಬರುತ್ತೆ, ನ್ಯಾಚುರಲ್ ಆಗಿ ದಪ್ಪಾಗಿ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ಕಾಡಿಗೆ ಇದಾಗಿರೋದ್ರಿಂದ
ಕಣ್ಣಿಗೆ ಕಾಡಿಗೆ ಥರನೂ ಹಚ್ಬೋದು, ದೊಡ್ಡವರಿಗೂ ಚಿಕ್ಕವರಿಗೆ ಏನು ಒಂದು ಚೂರು ಹಾರ್ಮ್ ಆಗಲ್ಲ. ಯಾಕಂತಂದರೆ ಎಲ್ಲ ನ್ಯಾಚುರಲ್, ಇದರಲ್ಲಿ ಒಂದು ಚೂರು ಕೆಮಿಕಲ್ ಇಲ್ಲ. ಆ ಥರ ನೋಡಿದರೆ ನಾವು ಹೊರಗಡೆಯಿಂದ ತಂದು ಹಚ್ಚೋ ಕಾಡಿಗೆ ಬಗ್ಗೆ ಯೋಚಿಸಬೇಕು. ಬಟ್ ಇದಂತೂ ಕಂಪ್ಲೀಟಾಗಿ ನ್ಯಾಚುರಲ್. ಹಿಂದಿನ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ರು, ಪಾತ್ರೆಗೆ ಅಂಟಿರೋ ಮಸಿಯಿಂದ ಹುಬ್ಬಿಗೆ ಕಣ್ಣಿಗೆ ಹಚ್ಕೊತಾ ಇದ್ರು. ಸೊ ಇದು ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿ ಮಾಡ್ಬೋದು, ಮಕ್ಕಳಿಗೂ ಕೂಡ ಹಚ್ಬೋದು. ಇದು ಮಾಡುವಾಗ ನೀವೇನು ಪ್ರಿಕಾಷನ್ ತಗೋಬೇಕು ಅಂತಂದರೆ, ಒಂದು ನೀವು ಬೆಂಕಿ ಹಚ್ಚಿ ದೀಪ ಹಚ್ಚಿಟ್ಟಿರ್ತೀರಲ್ವ, ಆವಾಗ ಮಕ್ಕಳಿಂದ ದೂರ ಇಟ್ಟಿರಿ. ಆಮೇಲೆ ಯಾರೂ ಹೋಗದಂತಹ ಅಂದರೆ ದೇವರ ಕೋಣೆಯಲ್ಲೂ ಇಟ್ಬಿಟ್ಟು ಡೋರ್ ಮಾತ್ರ ಕ್ಲೋಸ್ ಮಾಡಬೇಡಿ. ಯಾಕಂತಂದರೆ ಕೆಲವೊಂದು ಸರಿ ಹೊಗೆ ಜಾಸ್ತಿಯಾಗಿ ಫುಲ್ ಹೊಗೆ ತುಂಬಿಕೊಳ್ಳುತ್ತೆ. ಮಕ್ಕಳ ಕೈಗೆ ಸಿಗದಾಗೆ ಖಂಡಿತವಾಗ್ಲೂ ದೂರ ಇಡಿ. ಅದಾದ ನಂತರ ದೀಪ ಹಚ್ಚಿಟ್ಟು ರೂಮಿದು ಬಾಗಿಲು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಗಾಳಿ ಆಡ್ತಾ ಇರಲಿ. ಹತ್ತಿರ ಹೋಗಬೇಡಿ, ಅಂದರೆ ಅದು ಒಂದು ಸರಿ ಕಂಪ್ಲೀಟಾಗಿ ದೀಪ ಆರಿ ತಣ್ಣಗಾಗೋ ತನಕನೂ ಅದನ್ನ ಮುಟ್ಲಿಕ್ಕೆ ಹೋಗಬೇಡಿ, ಸುಡೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನೆಲ್ಲ ವೀಡಿಯೋಸ್ನ ನೋಡಿ ಹೀಗೇ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.